ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಮುತಾಲಿಕೆಡು 72ನೇ ವರ್ಷದ ಶ್ರೀ ಶಾರದೋತ್ಸವದ ಅಂಗವಾದ ಶ್ರೀ ಚಂಡಿಕಾ ಅಷ್ಟೋತ್ತರ ಶತಪುಷ್ಪಾಂಜಲಿ ಕುಂಕುಮಾರ್ಚನೆ ಸೋಮವಾರ ನಡೆದது. ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಇದಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಂದಾಯರು. ಉಳ್ಳಾಲ ಶಾರದಾ ನಿಕೇತನ ಶ್ರೀ ಶಾರದಾ ಸೇವಾ ಟ್ರಸ್ಟ್ ನೆರಳು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಮುತಾಲಿಕೆಡು 72ನೇ ವರ್ಷದ ಶ್ರೀ ಶಾರದೋತ್ಸವದ ಸಂಭ್ರಮಲು 3 ತಾರೀಕು ಗುರುವಾರದ್ದು 8 ತಾರೀಕು ಅಂಗಾರಮಠ ನಡೆತಂಡದು. 7 ತಾರೀಕು ಸೋಮವಾರ ಬಯಡು ವಿಶೇಷ ಪೂಜೆ ಶ್ರೀ ಚಂಡಿಕಾ ಅಷ್ಟೋತ್ತರ ಶತಪುಷ್ಪಾಂಜಲಿ ಕುಂಕುಮಾರ್ಚನೆ ನಡೆತಂಡದು. नाशे नाशय संपदम्मे प्रापय प्रापय सकलमनोरथान् साधय साधय मुण्डहस्तायै नमः मन्त्रपुष्पाञ्जलिं समर्पयामि. ओम चण्डमुण्डवधायै नमः. ओम आपदम्मे नाशे नाशय संपदम्मे प्रापय प्रापय सकलमनोरथान् ರಾತ್ರಿ ಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣ ನಡೆದಳು. ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಉತ್ಸವದಡೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಂದಾಯರು. ಉತ್ಸವ ಸಮಿತಿದಾಗಲು ನಳಿನ್ ರೇನು ಮೋಕೆಡೆ ಎತ್ಕೊಂಡು ಗೌರವಿಸಾಯರು. ಸಮಿತಿದ ಅಧ್ಯಕ್ಷರು ಶ್ರೀ ಶ್ರೀಕರ ಕಿಣಿ, ಕೋಶಾಧಿಕಾರಿ ಶ್ರೀ ಭರತ್ ಕುಮಾರ್ ಸೇರಿದಂತೆ ಸಮಿತಿದ ಸದಸ್ಯರು ಮುತಾಲಿಕೆಡಿದ್ದರು.